ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC cow ghee since 1965, Nana Masala, Postman Turdal, McCoy Home Appliances, Aishwarya KT Specialty. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾನು ನಮಿತಾ ಶೆಟ್ಟಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, KC ಪ್ಯೂರ್ ಘೀ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ಪೋಸ್ಟ್ಮ್ಯಾನ್ ತೂರ್ದಾಲ್. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇನು ಬಟ್ಟೆಗಾಗಿ ಅನ್ನೋ ಮಾತಿದೆ. ಆದರೆ ಮಾಡುವಂತಹ ಆ ತುತ್ತು ರುಚಿ ಶುಚಿಯಾಗಿದ್ರೆ, ಅದರಲ್ಲಿ ಪ್ರೀತಿಯನ್ನು ಸಿಂಪಡಿಸಿದರೆ ಅಡುಗೆ ಇನ್ನಷ್ಟು ಅದ್ಭುತವಾಗಿರುತ್ತೆ. ಇವತ್ತು ರುಚಿ ಶುಚಿಯಾದ ಅಡುಗೆ ಮಾಡೋಕೆ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸಂಗೀತ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ಹಲೋ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದೆ. ಐ ಥಿಂಕ್ ನಾನು ನಿಮ್ಮನ್ನ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು ಅಲ್ವಾ? ಎಸ್. ಏನು ಮಾಡ್ತಾ ಇದ್ದೀರಾ ನೀವು? ಏನು ಮಾಡ್ಕೊಂಡಿದ್ದೀರಾ? ನಾನು ಸ್ಟಿಚಿಂಗ್ ವರ್ಕ್, ಸೊ ಟೈಲರಿಂಗ್ ಆ್ಯಂಡ್ ಆಲ್. ಸೊ ಟೈಲರಿಂಗ್ ಜೊತೆ ಈ ಅಡುಗೆ ಸಂಬಂಧ ಹೇಗೆ? ನನ್ನ ಮಗಳಿಗೋಸ್ಕರ ಮಾಡೋದು. ಓಕೆ. ಸೊ ಕಂಪಲ್ಷನಿಂದ ಅದನ್ನ ಇನ್ನಷ್ಟು ಬೆಟರ್ ಮಾಡ್ಕೊಂಡು ಬಂದಿದ್ದೀರಾ ಅಂತ ಹೇಳ್ಬೋದು. ಸೊ ಇವತ್ತು ನಮಗೋಸ್ಕರ ಏನು ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ನಾನು ಪಿಜ್ಜಾ ಮಾಡ್ತೇನೆ. ಪಿಜ್ಜಾ? ಓಕೆ. ಮಗಳಿಗೋಸ್ಕರ ಅಂತ ಹೇಳ್ಬೇಕಾದ್ರೆ ಗೊತ್ತಾಯ್ತು ಸಮಥಿಂಗ್ ಇದೇ ರೀತಿ ಇರುತ್ತೆ ಅಂತ. ಪಿಜ್ಜಾ ಮತ್ತೆ ಬ್ರಿಂಜಾಲ್ ಚಿಲ್ಲಿ. ಬ್ರಿಂಜಾಲ್ ಚಿಲ್ಲಿ, ಫೈನ್. ಹಾಗಾದರೆ ಸ್ಟ್ರೇಟ್ ಟು ಅಡುಗೆ ಮನೆ. ಓಕೆ, ಅಡುಗೆ ಮನೆಗೆ ಬಂದಾಯ್ತು. ಫಸ್ಟ್ ಟೈಮ್ ನಮ್ಮ ಅಡುಗೆ ಮನೆಗೆ ಕಾಲಿಟ್ಟಿದ್ದೀರಾ ಅಲ್ವಾ? ಸೊ ವೆಲ್ಕಮ್ ಟು ನಮ್ಮ ಅಡುಗೆ ಮನೆ. ಸೊ ಇವಾಗ ಪಿಜ್ಜಾ, ಇನ್ನೊಂದು ಏನಂದ್ರಿ ನೀವು? ಬ್ರಿಂಜಾಲ್ ಚಿಲ್ಲಿ. ಬ್ರಿಂಜಾಲ್ ಚಿಲ್ಲಿ. ಸೊ ಇವಾಗ ಶುರು ಮಾಡುವಂಥದ್ದು ಯಾವುದು? ಪಿಜ್ಜಾ. ಸೊ ಫಸ್ಟಿಗೆ ಪಿಜ್ಜಾದಿಂದ ಶುರು ಮಾಡೋದು. ಏನು ಬೇಕು ಇವಾಗ ನಿಮಗೆ? ಆಲ್ರೆಡಿ ನಾನು ರೆಡಿ ಮಾಡಿ ತಂದಿದೆ. ಮೈದಾ, ಮತ್ತೆ ಅದಕ್ಕೆ ಒಂದು ಮೊಟ್ಟೆ, ಮತ್ತೆ ಸ್ವಲ್ಪ ಸಾಲ್ಟು, ಮತ್ತೆ ಸ್ವಲ್ಪ ಸೋಡಾ ಪೌಡರ್ ಹಾಕಿ ನೀರನ್ನು ಹಾಕಿ ಮಿಕ್ಸ್ ಮಾಡಿ. ಇದು ಮೈದಾ, ಮೊಟ್ಟೆ, ಸ್ವಲ್ಪ ಸೋಡಾ ಪೌಡ್ರು ಆ್ಯಂಡ್ ಸ್ವಲ್ಪ ಸಾಲ್ಟ್. ಸೊ ಇದನ್ನ ಒಂದೆಷ್ಟು ಹೊತ್ತು ಇಟ್ಟಿದ್ದೀರಾ ನೀವು? ಆಲ್ಮೋಸ್ಟ್ ಒಂದು 20 ನಿಮಿಷ. ಸೊ ಬ್ಯಾಟರ್ ಇವಾಗ ರೆಡಿ ಆಗಿದೆ. ಸೊ ಇವಾಗ ಅಡುಗೆ ಶುರು ಮಾಡುವಂಥದ್ದು. ಸೊ ಇವಾಗ ಫಸ್ಟಿಗೆ ಏನು ಬೇಕು ಇವಾಗ ನಿಮಗೆ? ಫಸ್ಟಿಗೆ ನಮಗೆ ಸ್ಟವ್ ಆನ್ ಮಾಡಿ ಪ್ಯಾನ್ ಅಂತೂ ಆಯಿಲ್ ಹಾಕಬೇಕು. ಓಕೆ, ಫೈನ್. ಪ್ಯಾನ್ ರೆಡಿ ಆಗಿದೆ. ಇವಾಗ ಡೈರೆಕ್ಟ್ ಆಯಿಲ್ ಹಾಕಬೇಕಾಗುತ್ತೆ. ಆಯಿಲ್ ಹಾಕಬೇಕು, ಸ್ವಲ್ಪ ಆಯಿಲ್. ಓಕೆ. ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಯೂಸ್ ಮಾಡುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ಕೊಲೆಸ್ಟ್ರಾಲ್ ಎಲ್ಲ ಪ್ರಾಬ್ಲಮ್ ಏನೂ ಬರಲ್ಲ ಇದರಲ್ಲಿ. ಸೊ ಇವಾಗ ಹಾಕದ ಡೈರೆಕ್ಟ್ ಆಯಿಲ್ ಹಾಕಿ. ಓಕೆ. ಸೊ ಪಿಜ್ಜಾ ಬೇಸ್ ರೆಡಿ ಮಾಡ್ಕೋತಾ ಇದ್ದೀರಾ? ನನ್ನ ಮಗಳಿಗೋಸ್ಕರ ಮಾಡ್ತಾ ಇದ್ದೆ. ಮಗಳಿಗೋಸ್ಕರ? ಯಾಕಂದ್ರೆ ಮಗಳು ತುಂಬಾನೇ ಪಿಜ್ಜಾ ತಿನ್ನೋದು ತುಂಬಾ ಬೇಕು ಅಂತ ಹೇಳ್ತಾರೆ. ಡೈಲಿ ತರಲಿಗೆ ಆಗೋದಿಲ್ಲ. ಔಟ್ ಸೈಡ್ ಇಂದ ತರೋ ಬದಲು ಮನೆಯಲ್ಲಿ ಮಾಡ್ಕೊಡ್ಬೋದು. ಹೌದು, ವಾರಿಗೆ 2 ದಿನ ಮಾಡ್ತಾರೆ. ನಾನು ಮನೆಯಲ್ಲಿ ಮಾಡುವಂತಹ ಅಡುಗೆ ಯಾವಾಗ ಹೆಲ್ದಿ ಆಗುತ್ತೆ ಅಂತ ಕೇಳಿದ್ರೆ, ನಾವು ಯಾವಾಗ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ತೀವಿ ಅವಾಗ ಅಲ್ವಾ? ಹೌದೌದು. ಸೊ ಹೆಲ್ದಿ ಇಂಗ್ರೀಡಿಯೆಂಟ್ಸ್, ಹೆಲ್ದಿ ಆಯಿಲ್ ಈ ರೀತಿ ಯೂಸ್ ಮಾಡಬೇಕಾದ್ರೆ ಅಡುಗೆ ಹೆಲ್ದಿ ಆಗಿ ಆಗುತ್ತೆ. ಇದು ಇವಾಗ ಒಂಚೂರು ಬೇಯಬೇಕು ಅನ್ಸುತ್ತಲ್ಲ? ಹೌದು, ನಮಗೆ ಒಂದು ಸ್ವಲ್ಪ ಮುಚ್ಚಿಡ್ಬೇಕು. 2 ನಿಮಿಷ ಸ್ಟೀಮ್ ಈಗ ಇರಲಿ, ಮತ್ತೆ ಒಂದು ಕಮ್ಮಿ ಮಾಡಬೇಕು. ಓಕೆ, ಮತ್ತೆ ಸ್ಲೋ ಮಾಡ್ಕೊಂಡ್ರೆ ಸ್ಲೋ ಮಾಡಬೇಕು. ನೀವು ಮಾತಾಡೋ ಶೈಲಿ ನೋಡ್ಬೇಕಾದ್ರೆ ನೀವು ಮೂಲತಃ ಕರ್ನಾಟಕದವರಲ್ಲ ಅಂತ ಅನ್ಕೋತೀನಿ. ಅಲ್ಲ, ನಾನು ಕೇರಳದವರು. ಸೊ ಇಲ್ಲಿ ಬಂದು ಕೆಲಸಕ್ಕಾಗಿ ಇಲ್ಲಿ ಇರೋದು. ಇಲ್ಲಿ ಬೆಟರ್ ಆಗಿ ಇರ್ತದೆ, ಅದಕ್ಕೆ ನಾನು ಇಲ್ಲೇ ಇರೋದು. ಓಕೆ. ಸೊ ಮಗಳಿಗೋಸ್ಕರ ಇವಾಗ ಪಿಜ್ಜಾ ಮಾಡ್ತಾ ಇದ್ದೀರಾ? ಹೌದು. ಸೊ ಎಷ್ಟು ಟೈಮ್ ಆಯ್ತು ಪಿಜ್ಜಾ ಎಲ್ಲ ಮಾಡಕ್ಕೆ ಶುರು ಮಾಡಿ? ಪಿಜ್ಜಾ ಮಾಡಿ ಶುರುವಾಗಿ ಒಂದು 2 ತಿಂಗಳಾಗಿರ್ಬೋದು ಅಷ್ಟೇ. ಓಕೆ. ನಮಗೆ ಇದೊಂದು ಓಪನ್ ಮಾಡುವ. ಆಗಿದೆಯಾ ಇದು ಓಪನ್ ಮಾಡೋದು? ಅದಕ್ಕೆ ಇನ್ನೂ ಸ್ವಲ್ಪ ಟೊಮ್ಯಾಟೊ ಸಾಸ್ ಮೇಲೆ ಒಂದು ಹಾಕಬೇಕು. ಓಕೆ, ಫೈನ್.
ಸೊ ಇದು ಬೇಸ್ ಬೇಗನೆ ತಯಾರಾಗುತ್ತೆ. ಸೊ ಅದ ನಂತರ ಇವಾಗ ಸ್ಟಫಿಂಗ್ ಮಾಡ್ತಾ ಇದ್ದೀವಿ. ಇದು ಸ್ಲಿಮ್ ಮಾಡ್ತೀರಾ? ಓಕೆ. ಅದಾದ್ಮೇಲೆ ನಮಗೆ ಕ್ಯಾರೆಟ್ ಹಾಕಬೇಕು. ಓಕೆ. ಸೊ ಸಾಮಾನ್ಯವಾಗಿ ಪಿಜ್ಜಾ ಎಲ್ಲ ಅಂತ ಹೇಳಿದ ಕೂಡಲೇ ತುಂಬಾ ಕಷ್ಟ ಅಂತ ಅನ್ಕೋತಾರೆ, ಬಟ್ ಈಸಿಯಾಗಿ ಹೇಗೆ ಮಾಡ್ಕೋಬಹುದು. ಹೌದೌದು. ಓಕೆ. ಇದು ಇವಾಗ ನೀರುಳ್ಳಿ, ಆನಿಯನ್, ಕ್ಯಾರೆಟ್, ಆನಿಯನ್ ಮತ್ತೆ ಕ್ಯಾಪ್ಸಿಕಮ್. ಓಕೆ. ಸೊ ಮೂರು ಕಲರ್ಸ್ ಇವಾಗ ನೋಡಬಹುದು ಅಲ್ವಾ ಅಲ್ಲಿ? ಹೌದೌದು. ಒಂದು ಆಲ್ಮೋಸ್ಟ್ ಆರೆಂಜ್, ಗ್ರೀನ್ ಆ್ಯಂಡ್ ಇನ್ನೊಂದು ನಮ್ಮ ವೈಟಿಶ್ ಅಂಡ್ ಪರ್ಪ್ಲಿಶ್ ಆಗಿರುವಂಥ ಆನಿಯನ್. ಹೌದು. ಇನ್ನು ನಮಗೆ ಸ್ವಲ್ಪ ಟೊಮ್ಯಾಟೊ. ಓಕೆ. ಮತ್ತೆ ಅದಕ್ಕೆ ಮೇಲೆ ಚೀಸ್. ಓಕೆ. ಪಿಜ್ಜಾ ಇಸ್ ಇನ್ಕಂಪ್ಲೀಟ್ ವಿದೌಟ್ ಚೀಸ್. ಹೌದು. ಮಗಳಿಗೆ ತುಂಬಾ ಇಷ್ಟನಾ ಚೀಸ್ ಅಂದ್ರೆ? ತುಂಬ ಇಷ್ಟ. ಚೀಸ್ ಈಗನೇ ಅವಳು ತಿಂತಾರೆ. ಓಕೆ. ಸ್ವಲ್ಪ ಆಯಿಲ್ ಹಾಕಬೇಕು. ಆಯಿಲ್ ಬೇಕಾಗುತ್ತೆ. ಹೌದು. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಮೊನೋಸ್ಯಾಚುರೇಟೆಡ್ ಫ್ಯಾಟ್ಸ್ ಇರುತ್ತೆ ಇದರಲ್ಲಿ. ಸೊ ದಟ್ ಈಸ್ ದ ರೀಸನ್ ಹೆಲ್ತಿಗೆ ತುಂಬಾನೇ ಒಳ್ಳೆಯದು. ಹೌದೌದು. ಇದು ಸ್ವಲ್ಪ ಸೈಡಿಗೆ ಹಾಕಬೇಕು. ಸೈಡಿಂದ ಸ್ವಲ್ಪ ಹಾಕಬೇಕು. ಇನ್ನು ಕವರ್ ಮಾಡೋದಾ? ಸೊ ಇವಾಗ ಇದು ಬೆಂದ್ರೆ ಅಲ್ಲಿಗೆ ನಮ್ದು ಪಿಜ್ಜಾ ರೆಡಿ ಆಗುತ್ತೆ. ಅದರಲ್ಲೂ ಇನ್ನೊಂದು ಸ್ಪೆಷಲ್ ಆ್ಯಡ್ ಮಾಡೋದಾದ್ರೆ ಹೆಲ್ದಿ ಪಿಜ್ಜಾ ವಿತ್ ಹೆಲ್ದಿ ಆಯಿಲ್ ಆ್ಯಂಡ್ ಹೆಲ್ದಿ ವೆಜಿಟೇಬಲ್ಸ್ ಅಲ್ವಾ? ಹೌದು. ಓಕೆ. ಸೊ ಎಸ್ ಆಗ್ತಾ ಬಂದಿದ್ಯಾ ಇವಾಗ? ಹೌದು. ನೋಡೋಣ ಒಂದ್ಸಲ. ಓಕೆ. ಎಸ್ ಆಗ್ತಾ ಬಂದಿದೆ ಅನ್ಸುತ್ತೆ ಅಲ್ವಾ? ಓಕೆ. ಇವಾಗ ಪಿಜ್ಜಾಗೊಂದು ಶೇಪ್ ಕೊಡೋಣ. ಓಕೆ. ಸೊ ಎಸ್, ಪಿಜ್ಜಾ ರೆಡಿ ಆಗಿದೆ. ಸೊ ಚೀಸಿ ಆ್ಯಂಡ್ ಹೆಲ್ದಿ ಪಿಜ್ಜಾ ಅಂತೂ ರೆಡಿ ಆಗಿದೆ. ಸೊ ಆಲ್ಮೋಸ್ಟ್ ಎಷ್ಟು ಪೀಸಸ್ ಇದೆ ಇವಾಗ? ಸಿಕ್ಸ್ ಪೀಸಸ್ ಇದೆ, ರೈಟ್? ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಎಸ್ ವೀಕ್ಷಕರೇ, ಚೀಸಿ ಆ್ಯಂಡ್ ಹೆಲ್ದಿ ಪಿಜ್ಜಾ ರೆಡಿ ಆಗಿದೆ. ಚೀಸ್ ಅಂತೂ ಫುಲ್ ಮೆಲ್ಟ್ ಆಗಿದೆ. ಟೇಸ್ಟ್ ನೋಡೋಣ. ಆದರೆ ಅದಕ್ಕೂ ಮುಂಚೆ ಇದನ್ನ ಮಾಡೋದು ಹೇಗೆ ಅಂತ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಪಿಜ್ಜಾ ತಯಾರಿಸುವ ವಿಧಾನ. ಮೊದಲು 1 ಕಪ್ ಮೈದಾ ಹಿಟ್ಟಿಗೆ 1 ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚದಷ್ಟು ಬೇಕಿಂಗ್ ಸೋಡಾ ಪುಡಿ, ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿ ಅರ್ಧ ಗಂಟೆಗಳ ಕಾಲ ನೆನೆಯಲು ಇಡಿ. ನಂತರ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹಿಟ್ಟನ್ನು ಹುಯ್ದು ಮುಚ್ಚಳ ಮುಚ್ಚಿ ಬೇಯಿಸಿ. ಹಿಟ್ಟು ಅರ್ಧ ಬೆಂದ ನಂತರ ಟೊಮ್ಯಾಟೊ ಕೆಚಪ್ ಹರಡಿ ಕ್ಯಾರೆಟ್ ತುರಿ, ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಚೀಸ್ ಉದುರಿಸಿ ಮೇಲಿನಿಂದ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ 10 ನಿಮಿಷ ಬೇಯಿಸಿ. ಬೇಕಾದ ಆಕಾರದಲ್ಲಿ ತುಂಡು ಮಾಡಿ ಸರ್ವ್ ಮಾಡಿ. ಪಿಜ್ಜಾ ಅಂತೂ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಇನ್ನು ಬ್ರಿಂಜಾಲ್ ಚಿಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಆದರೆ ಅದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, ಕೆಸಿ ಪ್ಯೂರ್ ಕೌ ಘೀ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ, ಹಾಗೆಯೇ ಪೋಸ್ಟ್ಮ್ಯಾನ್ ತೂರ್ದಾಲ್. ಸೊ ವೀಕ್ಷಕರೇ, ಬಿಸಿಯಾದಂತಹ ಚೀಸಿ ಪಿಜ್ಜಾ ಅಂತೂ ಮಾಡಿ ಆಯಿತು. ಸೊ ನೆಕ್ಸ್ಟ್ ಬ್ರಿಂಜಾಲ್ ಚಿಲ್ಲಿ ಹೇಗೆ ಮಾಡ್ತಾರೆ ನೋಡೋಣ ಬನ್ನಿ. ಸೊ ಎಸ್ ಮೇಡಮ್, ಚೀಸಿ ಪಿಜ್ಜಾ ರೆಡಿ ಆಗಿದೆ. ಸೊ ಇವಾಗ ಬ್ರಿಂಜಾಲ್ ಚಿಲ್ಲಿ, ರೈಟ್? ಸೊ ಇವಾಗ ಏನು ಬೇಕು ನಿಮಗೆ ಸ್ಟಾರ್ಟಿಂಗ್ ಬ್ರಿಂಜಾಲ್ ಚಿಲ್ಲಿ ಮಾಡೋಕ್ಕೆ? ನನಗೆ ಸ್ಟಾರ್ಟಿಂಗ್ ಬ್ರಿಂಜಾಲ್, ಸ್ವಲ್ಪ ಚಿಲ್ಲಿ ಪೌಡರ್, ಉಪ್ಪು, ಓಕೆ, ಮತ್ತೆ ಸ್ವಲ್ಪ ಫಿಶ್ ಮಸಾಲೆಯಿಂದ ಹಾಕಿ ಓಕೆ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ಓಕೆ. ಸೊ ಇವಾಗ ನಿಮಗೆ ಮಸಾಲಾಸ್ ಬೇಕು, ರೈಟ್? ಹೌದೌದು. ಓಕೆ. ನಮ್ಮ ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥದ್ದು ನಾನಾ ಮಸಾಲ,
ಸೊ ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರುತ್ತೆ. ಸೊ ಇವಾಗ ಡೈರೆಕ್ಟ್ ಮಸಾಲ ಹಾಕದ ಹಾಂ, ಹಿಂಗೆ ಸ್ಪ್ರಿಂಕಲ್ ಮಾಡ್ತೀನಿ, ಸಾಕಾ? ಇನ್ನು ಸ್ವಲ್ಪ ಹಾಕಿ. ಓಕೆ ಓಕೆ. ನೆಕ್ಸ್ಟ್ ಫಿಶ್ ಮಸಾಲ. ಫಿಶ್ ಮಸಾಲ. ಓಕೆ, ಸಾಕಾಗುತ್ತಾ? ಸಾಕಾಗ್ತದೆ. ಓಕೆ. ಮತ್ತೇನು ಸ್ವಲ್ಪ ಅರಸಿನ ಪುಡಿ ಹಾಕಬೇಕು. ಟರ್ಮರಿಕ್ ಪೌಡರ್. ಟರ್ಮರಿಕ್ ಪೌಡರ್. ಸ್ವಲ್ಪ ಉಪ್ಪನ್ನು ಓಕೆ. ಸೊ ಇಲ್ಲಿಗೆ ಮಸಾಲ ನೀರು ಹಾಕಿ. ನೀರು ಬೇಕಾಗುತ್ತೆ. ಓಕೆ, ಎಷ್ಟು ಬೇಕಾಗುತ್ತೆ ಹೇಳಿ? ಓಕೆ, ಸಾಕು ಸಾಕು. ಓಕೆ. ಸೊ ಬ್ರಿಂಜಾಲ್ ಚೆನ್ನಾಗಿ ಮಸಾಲೆದಲ್ಲಿ ಮಿಕ್ಸ್ ಆಗಬೇಕು. ಹೌದೌದು. ತುಂಬಾ ಖಾರ ಖಾರ ಅನ್ಸುತ್ತಾ ಇದು? ಬಿಕಾಸ್ ಇಲ್ಲ, ತುಂಬ ಖಾರ ಆಗೋದಿಲ್ಲ. ಓಕೆ. ಸೊ ಇದು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬಹುದು ಅನ್ಕೋತೀನಿ, ರೈಟ್? ಊಟ ಎಲ್ಲ ಮಾಡುವಾಗೆ ಚಂದ ಆಗ್ತದೆ, ಟೇಸ್ಟ್ ಆಗ್ತದೆ. ಬ್ರಿಂಜಾಲ್ ಅಂತ ಹೇಳಿದ್ರೆ ಹೆಚ್ಚಾಗಿ ಎಲ್ರಿಗೂ ಸ್ವಲ್ಪ ದೂರ ಇರುತ್ತೆ. ಅದನ್ನ ಟೇಸ್ಟಿ ಮಾಡಿಕೊಟ್ರೆ ಮಾತ್ರ ತಿಂತಾರೆ, ಇಲ್ಲ ಅಂದ್ರೆ ಬದನೆಕಾಯಿ ಅಂದ್ರೆ ಅಷ್ಟಕ್ಕಷ್ಟೇ. ನಾನು ಡೈಲಿ ಮಾಡ್ತಾರೆ ಮಗಳಿಗೋಸ್ಕರ. ಓಕೆ. ಶಾಲೆಗೆ, ಸ್ಕೂಲ್ಗೆ ಕೊಡ್ಲಿಕ್ಕೆಲ್ಲ. ಸ್ಕೂಲ್ಗೆ ಡೈಲಿ ಅವ್ರಿಗೆ ಟೈಮ್ ಟೇಬಲ್ ಇದೆಯಾ? ಈ ದಿನ ಇಂಥದ್ದು, ಈ ದಿನ ಇಂಥದ್ದು ಅಂತ? ಹಾಗೆಲ್ಲ ಏನಿಲ್ಲ, ಅವಳೆಲ್ಲ ತಿನ್ನುದಿಲ್ಲ, ಫಿಶ್ ಎಲ್ಲ ಹಾಗೆ ತಿನ್ನುದಿಲ್ಲ, ತಿನ್ನಲ್ಲ, ವೆಜ್ ಜಾಸ್ತಿ. ವೆಜ್ ಜಾಸ್ತಿ. ಹಾಗಾದ್ರೆ ವೆಜ್ ಅಲ್ಲಿ ನೀವು ಸ್ಪೆಷಲೈಸೇಷನ್ ಆಗಬೇಕು. ಹೌದೌದು. ಇವಾಗ ಇನ್ನು ಇದೊಂದು ಫ್ರೈ ಮಾಡಬೇಕು, ಫ್ರೈ ಮಾಡ್ಕೋಬೇಕಾಗತ್ತೆ. ಓಕೆ. ಸೊ ಫ್ರೈಯಿಂಗ್ ಪ್ಯಾನ್ ಬೇಕು. ಫ್ರೈಯಿಂಗ್ ಪ್ಯಾನ್ ಇಸ್ ದೇರ್. ಇವಾಗ ಇದಕ್ಕೆ ಆಯಿಲ್ ಹಾಕಿ. ನಮ್ಮ ಕಿಚನ್ ಕ್ವೀನ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಆ್ಯಂಟಿ ಆಕ್ಸಿಡೆಂಟ್ಸ್ ಇರುವಂಥ, ಮೊನೋಸ್ಯಾಚುರೇಟೆಡ್ ಫ್ಯಾಟ್ಸ್ ಇರುವಂಥ ಆಯಿಲ್. ಸೊ ವೆರಿ ವೆರಿ ಹೆಲ್ದಿ. ಸಾಕಾಗುತ್ತಾ? ಇನ್ನು ಸ್ವಲ್ಪ ಹಾಕಿ. ಓಕೆ. ಓಕೆ. ಸೊ ಫಸ್ಟಿಗೆ ಇದನ್ನ ಫ್ರೈ ಮಾಡಿಕೊಂಡು ಆಮೇಲೆ ನೀವು ಚಿಲ್ಲಿ ಮಾಡ್ತಾ ಇದ್ದೀವಿ. ಹೌದೌದು. ಸೊ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ, ರೈಟ್? ಓಕೆ, ಎಣ್ಣೆ ಹಾಕ್ಬೋದು. ಓಕೆ, ಫೈನ್. ಕರೆಕ್ಟಾಗಿ ಮಸಾಲದಲ್ಲಿ ಮಿಕ್ಸ್ ಮಾಡಿ 1 by 1. ಸ್ವಲ್ಪ ಫ್ರೈ ಕಮ್ಮಿ ಸ್ಲೋ ಇರಬೇಕಾ? ಹಾಂ, ಸ್ಲೋ. ತೆಗೆಯುವಾಗಿದೆ ನಮಗೆ. ಓಕೆ, ಇದು ರೆಡಿ ಆಗಿದೆಯಾ? ಫ್ರೈ ಆಗಿದೆ. ರೆಡಿ ಆದ ಮೇಲೆ ನಮಗೆ ಅದೇ ಆಯಿಲಿಗೆ ಇದಂತ ಹಾಕುವ. ಓಕೆ, ಅದೇ ಆಯಿಲಲ್ಲಿ ಮಸಾಲೆ ಮಾಡೋಣ. ಎಸ್. ಬ್ರಿಂಜಾಲ್ ಫ್ರೈ ಆಗಿದೆ. ಸೊ ಇವಾಗ ಮಸಾಲ ಮಾಡ್ಕೋತೀರಾ ಅಲ್ವಾ? ಹಾಂ, ಮಸಾಲ ಬೇಡ, ಇನ್ನೊಂದು ಸ್ವಲ್ಪ ಆಯಿಲ್ ಹಾಕುವ. ಆಯಿಲ್ ಬೇಕಾಗುತ್ತೆ, ಸ್ವಲ್ಪ ಬೇಕಾಗ್ತದೆ. ವಿಟಮಿನ್ ಎ, ಡಿ, ಇನ ಹಾಕ್ತಾ ಇದೀವಿ, ಆಯಿಲ್ ಹಾಕ್ತಾ ಇದೀವಿ ಅಂತ ಅರ್ಥ. ಸಾಕು. ಓಕೆ. ಓಕೆ. ಮತ್ತೆ ಆನಿಯನ್ ಹಾಕ್ಬೋದು. ಓಕೆ, ಫೈನ್. ಸ್ಲಿಮ್ ಆಗಿ ಬೇಕು. ಮೀಡಿಯಂ ಫ್ಲೇಮಲ್ಲಿ. ಹೌದು. ಆಯಿಲ್, ಆನಿಯನ್. ಇನ್ನು ಅದ್ರ ಮೇಲೆ ನಮಗೆ ಬ್ರಿಂಜಾಲಿಂದ ಹಾಕುವ. ಡೈರೆಕ್ಟ್ ಇವಾಗಲೇ ಬ್ರಿಂಜಾಲ್ ಹಾಕೋದಾ? ಹಾಕಿ. ಮತ್ತೆ ಮೇಲೆ ಕ್ಯಾಪ್ಸಿಕಮ್. ಓಕೆ, ಫೈನ್. ಸೊ ಎಲ್ಲ ರೌಂಡ್ ಶೇಪ್ಸ್ ಅಲ್ಲಿ ಇದೆ. ಆನಿಯನ್, ಕ್ಯಾಪ್ಸಿಕಮ್, ಇವನ್ ಬ್ರಿಂಜಾಲ್ ಕೂಡ. ಫೈನ್. ಹೌದು, ನೋಡಲಿಕ್ಕೆ ಚಂದ ಆಗ್ತದಲ್ಲ, ತಿನ್ನಲಿಕ್ಕೆ ಸಹ ಖುಷಿ ಆಗ್ತದೆ. ಟೊಮೆಟೊ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀರಾ? ಫೈನ್. ಸಾಮಾನ್ಯವಾಗಿ ಮಾಡೋ ಚಿಲ್ಲಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅನ್ಕೋತೀನಿ. ಎಲ್ಲ ತರಕಾರಿ ದೊಡ್ಡದಾಗಿ, ರೈಟ್? ಎಸ್. ಇನ್ನು ಸ್ವಲ್ಪ ಓಕೆ, ಕರಿಬೇವಿನ ಸೊಪ್ಪು. ಫೈನ್. ಇನ್ನು ಸ್ವಲ್ಪ ಮಸಾಲ ಪೌಡರ್ನ ಹಾಕಬೇಕಾಗುತ್ತೆ. ಓಕೆ, ಯಾವ ಮಸಾಲ ಬೇಕು ಇವಾಗ? ಮುಂಚಿದ ಪೌಡರು ಸ್ವಲ್ಪ, ಫಿಶ್ ಮಸಾಲ ಸ್ವಲ್ಪ, ಚಿಲ್ಲಿ ಪೌಡರ್ ಹಾಗೇನೆ ಫಿಶ್ ಮಸಾಲ ಪೌಡರ್. ಓಕೆ. ನಾನಾ ಚಿಲ್ಲಿ ಪೌಡರ್ ಸಾಕಾಗುತ್ತಾ? ಇನ್ನು ಸ್ವಲ್ಪ. ಓಕೆ. ಓಕೆ, ಸಾಕಾಗುತ್ತೆ. ಇವಾಗ ಫಿಶ್ ಮಸಾಲ ಪೌಡರ್ ಅಲ್ವಾ?
ಸೊ ಎಸ್ ಸಾಕಾಗುತ್ತಾ? ಹಾಂ ಸಾಕು. ಓಕೆ. ಇನ್ನು ಸ್ವಲ್ಪ ನೀರೊಂದು ಮೇಲೆಗೆ ಹುಡಿದ ಮೇಲೆ ಒಂದು ಸ್ವಲ್ಪ ಹಾಕಿ ಮುಚ್ಚಿ. ಓಕೆ, ನೀರು ಹಾಕಬೇಕಾ? ಹಾಂ ಸ್ವಲ್ಪ. ಸೊ ಇಲ್ಲಿಗೆ ಮಸಾಲ ಭರಿತ ಜಾಸ್ತಿ ಬೇಡ, ಸ್ವಲ್ಪ ಸ್ವಲ್ಪ. ಹಾಂ, ಪೌಡರ್ ಒಂದು ಸಾಕಾಗುತ್ತಾ? ಹಾಂ, ಸ್ವಲ್ಪ ಉಪ್ಪನ್ನು ಹಾಕಿ. ಓಕೆ, ಉಪ್ಪು ಹಾಕ್ತಾ ಇದ್ದೀರಾ? ಓಕೆ. ಸೊ ಫುಲ್ ಮಸಾಲ ಭರಿತವಾದಂತಹ ಬ್ರಿಂಜಾಲ್ ಚಿಲ್ಲಿ ಅಂತ ಹೇಳ್ಬೋದು. ಬಿಕಾಸ್ ಬ್ರಿಂಜಾಲ್ನ ನಾವು ಫ್ರೈ ಮಾಡ್ಕೋಬೇಕಾದ್ರೂ ಕೂಡ ತುಂಬ ಮಸಾಲ ಹಾಕಿದ್ವಿ. ಇವಾಗಲೂ ಮಸಾಲ ಸಖತ್ ಹಾಕ್ತಾ ಇದ್ವಿ. ಸ್ವಲ್ಪ ಹಾಕಿದಷ್ಟೇ. ಸೊ ಇವಾಗ ಮುಚ್ಚಿ. ಫೈನ್. ಇವಾಗ ತರಕಾರಿ ಎಲ್ಲ ಬೆಂದರೆ ಇಲ್ಲಿಗೆ ಚಿಲ್ಲಿ ರೆಡಿ ಆಗುತ್ತಾ ಅಥವಾ ಇನ್ನೇನಾದರೂ ಮಾಡ್ಕೊಳ್ಳೋಕ್ಕೆ? ಇನ್ನೇನು ಮಾಡಲಿಕ್ಕಿಲ್ಲ. ಓಕೆ. ಸೊ ಸಿಂಪಲ್ ಆಗಿ ಆದಷ್ಟು ಬೇಗ ರೆಡಿ ಆಗುತ್ತೆ. ಹೌದು. ಓಕೆ, ಫ್ರೈ ಆಗ್ತಾ ಬಂದಿದೆಯಾ? ನೋಡುವ. ಓಕೆ. ಎರಡು ನಿಮಿಷ ಒಂದು ಸ್ವಲ್ಪ ಮುಚ್ಚಿ. ಓಕೆ, ಇನ್ನೂ ಸ್ವಲ್ಪ ಒಂದು 2 ನಿಮಿಷ. ಎಸ್, ಆಗ್ತಾ ಬಂದಿದೆಯಾ ಹಾಗಾದರೆ? ಹೌದು. ಫೈನ್. ಎಸ್ ಎಸ್ ಮ್ಯಾಮ್, ಸರ್ವ್ ಮಾಡ್ಕೊಳ್ಳಿ. ಎಸ್, ಸೊ ಮಸಾಲ ಭರಿತವಾದಂತಹ ಬ್ರಿಂಜಾಲ್ ಚಿಲ್ಲಿ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ನೋಡೋಕ್ಕೂ ಅಷ್ಟೇ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಗ್ರೀನ್ ಕಲರ್, ರೆಡ್ ಕಲರ್, ಬಿಕಾಸ್ ತರಕಾರಿನ ದೊಡ್ಡದಾಗಿ ಹಾಕಿದ್ದೀರಲ್ವಾ, ಆದ ಕಾರಣ ಹಾಗೆ ಕಲರ್ ಹೈಲೈಟ್ ಆಗ್ತಾ ಇದೆ. ಸೊ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಎಸ್. ಸೊ ವೀಕ್ಷಕರೇ, ಬಿಸಿ ಬಿಸಿಯಾದಂತಹ ಮಸಾಲ ಭರಿತವಾದಂತಹ ಬ್ರಿಂಜಾಲ್ ಚಿಲ್ಲಿ ರೆಡಿ ಆಗಿದೆ. ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಬ್ರಿಂಜಾಲ್ ಚಿಲ್ಲಿ ತಯಾರಿಸುವ ವಿಧಾನ. ಮೊದಲು ದುಂಡನೆ ತುಂಡು ಮಾಡಿದ ಬದನೆಕಾಯಿಗೆ ಮೆಣಸಿನ ಪುಡಿ, ಅರಿಶಿನ ಪುಡಿ, ಉಪ್ಪು, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ನಂತರ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ನಂತರ ಅದೇ ಕಾವಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಈರುಳ್ಳಿ, ಕಾಯಿಸಿದ ಬದನೆಕಾಯಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಕರಿಬೇವು, ಮೆಣಸಿನ ಪುಡಿ, ಫಿಶ್ ಮಸಾಲ ಪುಡಿ ಉದುರಿಸಿ ಸ್ವಲ್ಪ ನೀರು ಚಿಮುಕಿಸಿ ಸಣ್ಣ ಉರಿಯಲ್ಲಿ ಬೇಯಿಸಿ. ಈಗ ಬಿಸಿ ಬಿಸಿಯಾದ ದಿಢೀರ್ ಬ್ರಿಂಜಾಲ್ ಚಿಲ್ಲಿ ಸವಿಯಲು ಸಿದ್ಧ. ಸೊ ಎಸ್ ಮೇಡಮ್, ಪಿಜ್ಜಾ ಹಾಗೂ ಚಿಲ್ಲಿ ಎರಡೂ ರೆಡಿ ಆಗಿದೆ. ಸೊ ಫಸ್ಟಿಗೆ ಯಾವುದಾದ್ರು ಟೇಸ್ಟ್ ನೋಡೋದು. ಇವಾಗ ಪಿಜ್ಜಾ ನೋಡೋಣ. ಪಿಜ್ಜಾ ನೋಡು. ಓಕೆ, ನೀವು ಟೇಸ್ಟ್ ಮಾಡಿ. ಎಸ್, ಹಾಗೆ ನೀವು ಒಂದು ಪೀಸ್ ಇಟ್ಕೊಳ್ಳಿ. ಚೀಸ್ ಹಾಗೆ ಮೆಲ್ಟಾಗಿ ಹೆಲ್ದಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಕ್ಯಾರೆಟ್, ಕ್ಯಾಪ್ಸಿಕಮ್ ಹಾಗೆ ತುಂಬ ಫ್ರೈ ಆಗಿಲ್ಲ, ತುಂಬ ಬೆಂದಿಲ್ಲ. ಸೊ ಹದವಾಗಿ ಬೆಂದು ಹಾಗೆ ಟೇಸ್ಟಿಯಾಗಿ ಬಂದಿದೆ. ಬಿಕಾಸ್ ತುಂಬ ಬೆಂದರೆ ಅದರ ನ್ಯೂಟ್ರಿಷನ್ ಕಂಟೆಂಟ್ ಹೋಗುತ್ತೆ ಅಂತಾರೆ. ಸೊ ನ್ಯೂಟ್ರಿಷನ್ ಕಂಟೆಂಟ್ ಹಾಗೆ ಇದ್ದು ಟೇಸ್ಟಿಯಾಗಿ ಸಖತ್ತಾಗಿ ಬಂದಿದೆ. ಇವಾಗ ಐ ಆಮ್ ವೇಟಿಂಗ್ ಫಾರ್ ಮಸಾಲ ಭರಿತವಾದಂತಹ ಬ್ರಿಂಜಾಲ್ ಚಿಲ್ಲಿ. ಓಕೆ, ನೀವು ಮಸಾಲ ಹಾಕಬೇಕಾದ್ರೆ ನಾನು ಬ್ರಿಂಜಾಲ್ಗೆ ಆಲ್ರೆಡಿ ಮಸಾಲ ಹಾಕಿದ್ದೀರಾ ಮತ್ತು ಇನ್ನೂ ಮೇಲ್ಗಡೆ ಮಸಾಲ ಹಾಕಿದ್ರಲ್ವಾ, ಸೊ ಇನ್ನೂ ಹೆಚ್ಚಾಗಿ ಮಸಾಲ ತುಂಬ ಜಾಸ್ತಿ ಆಗುತ್ತೆ ಅಂದ್ಕೊಂಡೆ. ಬಟ್ ಪರ್ಫೆಕ್ಟಾಗಿ ಬಂದಿದೆ. ಮಸಾಲೆ ಎಲ್ಲೂ ಜಾಸ್ತಿ ಅಂತ ಅನಿಸಿಲ್ಲ. ಸೊ ರೈಸಿಗೆ ಬರೀ ಇದು ಇದ್ರೂ ಕೂಡ ಹಾಗೆ ಸಾಕಾಗುತ್ತೆ, ಸುಮ್ಮನೆ ಹಾಗೆ ನೆಂಚ್ಕೊಂಡು ತಿನ್ನೋಕ್ಕಾಗುತ್ತೆ. ಸಖತ್ತಾಗಿ ಬಂದಿದೆ. ಎರಡೂ ಅಡುಗೆ ತುಂಬಾ ಚೆನ್ನಾಗಿ ಮಾಡಿಕೊಟ್ರಿ. ಸೊ ಇಲ್ಲಿವರೆಗೂ ಬಂದು ಎರಡು ಟೇಸ್ಟಿಯಾದ ಅಡುಗೆ ಮಾಡಿಕೊಟ್ಟಿರೋದಕ್ಕಾಗಿ ನಿಮಗೋಸ್ಕರ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ನಾನು ಆಲ್ರೆಡಿ ಹೇಳಿದ್ದೆ, ಇದು ನಮ್ಮ ಕಿಚನ್ ಕ್ವೀನ್ ಅಂತ ಹೇಳಿ. ಥ್ಯಾಂಕ್ ಯು. ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಥ್ಯಾಂಕ್ ಯು. ಆ್ಯಂಡ್ ನಾನಾ ಮಸಾಲ ಅವರ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ಹೆಲ್ದಿ, ಟೇಸ್ಟಿ, ಚೀಸಿ ಪಿಜ್ಜಾ ಮಾಡೋದು ಹೇಗೆ, ಅದೇ ರೀತಿ ಮಸಾಲ ಭರಿತವಾದಂತಹ ಬ್ರಿಂಜಾಲ್ ಚಿಲ್ಲಿ ಮಾಡೋದು ಹೇಗೆ, ಇವೆರಡನ್ನೂ ನಾವು ಕಲ್ತ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಸ್ಪೆಷಲ್ ಅಡುಗೆಯೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲ,
ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.